ಆಮೇಲೆ ಇದು ಕಾಂತಪ್ಪನ ನಾವು ಕಟ್ ಮಾಡಿ. ಕೋಟೆಕ ನಗರಸಭೆ ವ್ಯಾಪ್ತಿಯ ಪನೀರಿಂದ ಬಗಮಿಲಗ ಸಂಪರ್ಕಿಸುವಂಥ ರಸ್ತೆಯ ಒಂದು ಹಂತದ ಕಾಂಕ್ರೀಟ್ ಕಾಮಗಾರಿಗಳನ್ನು ನಾವು ಇವತ್ತು ಮಾಡಿಸಿ ಪೂರೈಸಿಕೊಂಡಿದ್ದೇವೆ. ಈ ಊರವರ ಪ್ರಮುಖವಾದ ಬೇಡಿಕೆ ಇತ್ತು. ಭಾಳಷ್ಟು ಜನ ಸಾಮಾನ್ಯರು ಇಲ್ಲಿಂದ ಅದು ನಮ್ಮ ದೇಲಕಟ್ಟೆ ಮುಖ್ಯ ರಸ್ತೆ ಫಾದಮುಲಾಜಿಲಿ ನಿಟ್ಟೆಯಲ್ಲಿ ಯಾನಪ್ಪಾಯಿಗೆ ಹೋಗುವವರು ಈ ರಸ್ತೆಯಿಂದ ಹೋಗುವಂಥದ್ದು. ಈ ಕಡೆಯಿಂದಾಗಿ ಭಾಳಷ್ಟು ಜನರಿಗೆ ಇವತ್ತು ಕೋಟೆಗ ನಗರಕ್ಕೆ ಹೋಗುವಂಥ ಒಂದು ಸಂಪರ್ಕ ರಸ್ತೆ ಆಗಿದೆ. ಇದರ ಬೇಡಿಕೆಗಳು ಈ ಪ್ರದೇಶ ಬಂದಾಗ ಬಹುಶಃ ನಮ್ಮ ಈ ಪ್ರದೇಶ ಮುಖಂಡರಾಗಿದ್ದ ಜಸಿಂತನವರು, ಅದೇ ರೀತಿ ನಮ್ಮ ಆರ್ವಿನ್ ಡಿಸೋಜರವರು, ಪುಷ್ಟಿ ಮೊಹಮ್ಮದ್ರವರು, ನಮ್ಮ ಅರ್ಷಾಜ್ ಮುದ್ಯಾರವರು, ಬ್ಲಾಕ್ನ ಅಧ್ಯಕ್ಷ ಅಂತ ನಮ್ಮ ಸಾಶುಲ್ಲಾಲ್ ಅವರು, ನಮ್ಮ ಮಹಿಳಾಧ್ಯಕ್ಷ ಚಂದ್ರಿಕಾ ರೈ ಅವರು, ಸುರೇಖಾ ಚಂದ್ರ ಅವರು, ಇಂದು ನಮ್ಮ ಎಲ್ಲ ಹಿರಿಯ ಮುಖಂಡರಿನ ಈ ಒಂದು ಪ್ರದೇಶದವರು ಇದನ್ನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ಜಸಿಂತ ಮತ್ತು ಮುಖಂಡರೆಲ್ಲ ಸ್ಥಳ ವೀಕ್ಷಣೆ ಮಾಡಿ ಈ ಒಂದು ಕೆಲಸ ಕಾರ್ಯ ನಾವು ಇವತ್ತು ಕೈಗೊಂಡು ಪೂರ್ತಿಗೊಳಿಸಿದ್ದೇವೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಎಲ್ಲ ಒಳ ರಸ್ತೆಗಳು ಕೂಡ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಕೊಡಬೇಕೆಂದು ಹೇಳಿಕೊಂಡು ಮುಂದಿನ 5 ವರ್ಷದಲ್ಲಿ ಈ ಕ್ಷೇತ್ರದ ಎಲ್ಲ ಪ್ರದೇಶಗಳಿಗೆ ಒಳ ರಸ್ತೆಗಳಿಗೆ ರಸ್ತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗುವುದು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಸಹಕಾರ ಕೊಟ್ಟ ಪ್ರತಿಯೊಬ್ಬ ಶುಭಾಶಯ ಸಲ್ಲಿಸ್ತೇನೆ.